ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರು. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸೌರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಜಾನ್ಸಿ ಭಟ್ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಂ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ನೋಡುವಾಗಲೇ, ನಿಮ್ಮ ನಗು ನೋಡುವಾಗಲೇ ನೀವು ಚೆನ್ನಾಗಿದ್ದೀರ ಅಂತ ಅನ್ಕೊಂಡು. ಓಕೆ, ಎಲ್ಲಿಂದ ಬರ್ತಿದ್ದೀರಿ ನೀವು? ನಮ್ಮ ಊರು ಹೊನ್ನಾವರದ ಕರ್ಕಿ ಅಂತ. ಹೊನ್ನಾವರದ ಕರ್ಕಿ ಅಂತ. ನಾವಿರೋದು ಬೆಂಗಳೂರಿನಲ್ಲಿ. ಆದರೆ ಮಂಗಳೂರು ನಂಟು ನನಗೆ 14 ವರ್ಷದಿಂದ ಇದೆ. ಅಂದ್ರೆ ಈಗ ಮಂಗಳೂರು ಹೋಗಿ ಬರ್ತಾ ಇರ್ತೀರಾ? ಅಂದ್ರೆ ಮಂಗಳೂರಿನಲ್ಲಿ ನಾವು ಈಗ 14 ವರ್ಷದಿಂದ ಇದ್ದಿದ್ವಿ. ಅವಾಗ ನಮ್ಮ ಟಿವಿಗೂ ಅಡುಗೆ ಎಲ್ಲ ಮಾಡೋಕೆ ಬಂದಿದ್ವಿ. ಮಂಗಳೂರು ಬಂದ್ರೆ ಈಗ ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಡೈಲಿ ಇರ್ತೀರಾ? ಹೌದು. ಓಕೆ, ಇವತ್ತು ಏನು ಸ್ಪೆಷಲ್ ಅಡುಗೆ ಬರ್ತಾ ಇದ್ದೀರಾ? ಇವತ್ತಂದ್ರೆ ಈಗ ಹಲಸಿನ ಹಣ್ಣು ಸೀಸನ್. ಈಗ ಹಲಸಿನ ಹಣ್ಣು ಮಾತ್ರ. ಅಂದ್ರೆ ನಾನು ಅದು ಬೆಂಗಳೂರಿನಲ್ಲಿ ಇರೋದು ಅನ್ನಲ್ಲ, ಬೆಂಗಳೂರಿನಲ್ಲಿ ಇರುವಾಗ ಹಲಸಿನ ಹಣ್ಣು ತಂದಿದ್ರು. ಆದ್ರೆ ಅದು ಸ್ವಲ್ಪ ಸಪ್ಪೆ ಇತ್ತು. ಆ ಸಪ್ಪೆ ಇದ್ರು ನಾವು ಎಸಿದೆ ಯಾವ ರೀತಿ ಮಾಡ್ಬೋದು ಅಂತೇಳಿ ತೋರ್ಸೋಣ ಅಂತೇಳಿ ಹಲಸಿನ ಹಣ್ಣು ಸೀಸನ್ ನಲ್ಲಿರುವಂತ ಹಲಸಿನ ಹಣ್ಣನ್ನ ಶೇಖರಣೆ ಮಾಡಿ ಹೇಗೆ ನಾವು ಅದರಿಂದ ಸ್ವೀಟ್ ಅಥವಾ ದೋಸೆನೋ ಎಲ್ಲ ಯಾವ ರೀತಿ ಮಾಡ್ಬೋದು ಅಂತೇಳಿ ತೋರಿಸ್ತಾ ಇದ್ವಿ. ಇವತ್ತು ದೋಸೆ ಮಾಡೋದು ತೋರಿಸ್ತೀನಿ. ಅದಕ್ಕೆ ಎಲೆ ಹೋಳಿಗೆ ಅಂತಲೂ ಹೇಳ್ತಾರೆ. ಎಲೆ ಹೋಳಿಗೆ ಅಂತ ಹೇಳುವಾಗ ನೋಡಿ. ಹೌದು, ಬಾಳೆ ಎಲೆಯಲ್ಲಿ ಮಾಡುವಂತದ್ದು. ಎರಡು ಏನು. ಇನ್ನೊಂದು ಹಲಸಿನ ಬೀಜ. ಹಲಸಿನ ಬೀಜನ ಸಾಮಾನ್ಯವಾಗಿ ಎಲ್ಲರೂ ಎಸ್ದು ಬಿಡ್ತಾರೆ. ಅದು ಎಸಿದೆ ಅದರಿಂದ ಒಂದು ಸ್ವೀಟ್ ಮಾಡೋದನ್ನ ತೋರಿಸ್ತೀನಿ. ಹೌದು, ಸಾಮಾನ್ಯವಾಗಿ ಹಳ್ಳಿ ಸೈಡ್ ಅಲ್ಲೆಲ್ಲ ಹಲಸಿನ ಬೀಜನ ಕೂಡ ವೇಸ್ಟ್ ಮಾಡಲ್ಲ. ಏನು ಸಾಂತಣಿ ಅಂತ ಹೇಳ್ತಾರೆ, ಅದನ್ನ ಒಣಗಿಸಿ ಆ ಥರ ಮಾಡ್ತೇವೆ, ಮತ್ತೆ ಪದಾರ್ಥಕ್ಕೆಲ್ಲ ಯೂಸ್ ಮಾಡ್ತೇವಲ್ಲ. ಓಕೆ, 2 ಡಿಶ್ ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ ಬಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಅಡುಗೆ ಮನೆ ಬಂದ ನಂತರ ಆಚೆ ನೋಡ್ಲಿಕ್ಕಿಲ್ಲ, ಎಂತ ಮಾಡೋದು? ಅಡುಗೆ ಮಾಡೋದಲ್ಲ. ಓಕೆ, ಫಸ್ಟ್ ಯಾವ್ದು ಮಾಡೋದು? ದೋಸೆ ಮಾಡ್ತಿದ್ರಾ? ದೋಸೆ ಅಂದ್ರೆ ಎಲೆ ಹೋಳಿಗೆ, ದೋಸೆ ಯಾವ ರೀತಿ ಬೇಕಿದ್ರು ದಿಢೀರ್ ಅಂತ ಮಾಡೋದು. ದಿಢೀರ್ ಅಂತ ಎಲೆ ಹೋಳಿಗೆ ಮಾಡೋದು. ಎಲೆ ಅಂತ ಹೇಳಿ ಬಾಳೆ ಎಲೆ. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಮಾಡುವ ಈಗ? ಮೊದಲಿಗೆ ನಾನು ಇಲ್ಲಿ ಹಲಸಿನ ಹಣ್ಣ ಪ್ರಿಸರ್ವ್ ಮಾಡೋದು ಅನ್ನಲ್ಲ, ಇದರ ಬಗ್ಗೆ ಹೇಳ್ಬಿಡ್ತೀನಿ. ನಾವು ತಂದಿರೋ ಹಲಸಿನ ಹಣ್ಣು ಈ ಸೀಸನ್ ಮಾತ್ರ ಸ್ಟಾರ್ಟ್ ಆಗಿದೆ. ಹಲಸಿನ ಹಣ್ಣು ಸಪ್ಪೆ ಇರುತ್ತೆ, ಕೆಲವೊಮ್ಮೆ ಸಪ್ಪೆ ಇರೋದನ್ನ ಎಸಿದ ಬದಲಿಗೆ ಅದಕ್ಕೆ ನಾವು ಬೆಲ್ಲ ಹಾಕಿ ಸ್ವಲ್ಪ ಬಿಸಿ ಮಾಡಿಟ್ರೆ ನಾವು 1 ವರ್ಷ ಇಟ್ಟರು ಹಾಳಾಗಲ್ಲ. ಬೆಲ್ಲ ಹಾಕಿ ಬಿಸಿ ಮಾಡಿಡ್ಬೇಕು. ಫ್ರೀಜರ್ ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಷ್ಟು ದಿವಸ ಬೇಕಾದ್ರೂ ಇರುತ್ತೆ. ಬೆಲ್ಲ ಹಾಕಿ ಬಿಸಿ ಮಾಡಿಟ್ಟಿದ್ದು. ಆದ್ರೆ ಹಲಸಿನ ಹಣ್ಣು ಫ್ಲೇವರ್ ಇರುತ್ತೆ, ತುಂಬಾ ಇಲ್ದಿದ್ದು ಸ್ವಲ್ಪ ಇರುತ್ತೆ. ಈ ಹಲಸಿನ ತೊಳೆಯನ್ನ ಮೊದಲಿಗೆ ರುಬ್ಕೋಬೇಕಾಗತ್ತೆ. ನೀವೀಗ ಒಂದು ಕಪ್ಪಿನಷ್ಟು 1 ಕಪ್ಪಿನಷ್ಟು ತಗೊಂಡಿದ್ದೀನಿ. ಓಕೆ, ಹಾಗಾದ್ರೆ ಈಗ ಮಿಕ್ಸಿ ಬೇಕಲ್ಲ? ಓಕೆ, ಇದನ್ನ ಹಾಗೇನು ತಿನ್ಬಹುದು, ತುಪ್ಪ ಹಾಕಿ ತಿಂದ್ರೆ ಚೆನ್ನಾಗಿರುತ್ತೆ. ನೋಡಿ, ಇದು ಬೆಲ್ಲ ಹಾಕಿರೋದು. ಈ ಹಲಸಿನ ತೊಳೆಗೆ ಸ್ವಲ್ಪ ಕಾಯಿ ತುರಿ ಹಾಕೋಬೇಕು. ಸ್ವಲ್ಪ, ತುಂಬಾ ಹಾಕೋಬೇಕು ಅಂತಿಲ್ಲ. ಈಗ ತೆಂಗಿನಕಾಯಿ ಮತ್ತು ಇದಕ್ಕೆ ಸ್ವಲ್ಪನೇ ನೀರ್ ಹಾಕಿ ರುಬ್ಕೋಬೇಕು. ತುಂಬಾ ನೀರ್ ಹಾಕೋಬೇಡ. ಆಲ್ರೆಡಿ ಅದು ನೀರ್ ತರ ಇದೆ ಅಲ್ಲ? ನೀರ್ ತರ ಇದೆ. ಮತ್ತೆ ಇದಕ್ಕೆ ನಾನು ರವಾ ಮತ್ತೆ ಚಿರೋಟಿ ರವಾ ಮತ್ತೆ ಗೋಧಿ ಹಿಟ್ಟು ಹಾಕ್ತಾ ಇರೋದ್ರಿಂದ ತುಂಬಾ ನೀರ್ ಬೇಕಾಗಲ್ಲ. ಆಮೇಲೆ ನೋಡ್ಕೊಂಡು ಹಾಕಿದ್ರೆ ಆಯ್ತು. ಎಷ್ಟು ಬೇಕು ಅಷ್ಟು ನೀರಲ್ಲ? ಸಾಕು. ಈಗ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಲ್ಲ? ಓಕೆ, ಜಾಸ್ತಿ ಮಿಕ್ಸ್ ಆಗಬೇಕಾ ಹೇಗೆ? ನುಣ್ಣಗಾಗಲಿ, ಬಂದ ಥರ ಆಗಬೇಕು. ಓಕೆ, ಮಿಕ್ಸಿ ಅಂತ ಇಷ್ಟು ಸಾಕಾಗುತ್ತಾ? ಸಾಕು.
ಅಂದ್ರೆ ಹೋಳಿದ್ರೆ ನಮ್ಗೆ ಬಾಯಿಗೆ ತೆಳುವಾಗಿ ಹಚ್ಚೋಕೆ ಆಗೋಲ್ಲ. ಹಾ. ಹಾಗಾಗಿ ಇಷ್ಟಾದ್ರೆ ಸಾಕು. ಹೌದು. ಇದನ್ನ ಈಗ ನಾವೊಂದು ಬೌಲಿಗೆ ಹಾಕೊಳ್ವಾ, ಮಿಕ್ಸಿಂಗ್ ಬೌಲ್ಗೆ. ಓಕೆ. ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ಅಂದಿದೆ ಅಂದ್ರೆ ಅದು ತುಂಬಾ ನೀರು ಹಾಕೊಂಡ್ಬಿಟ್ರೆ ನಾವು ರವಾ ಇದೆಲ್ಲ ಜಾಸ್ತಿ ಹಾಕ್ಬಿಟ್ರೆ ಹಲಸಿನಣ್ಣು ಫ್ಲೇವರ್ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ರವಾ ಮತ್ತೆ ಇದು ಎಷ್ಟು ನೀರು ಹೀರ್ಕೊಳ್ತದೆ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಯಾರ ಹತ್ರ ಸಿಕ್ಕಿದ್ರು ಹೇಳೋದು ಹಾಗೆ, ಯಾವ್ದನ್ನು ವೇಸ್ಟ್ ಮಾಡಬಾರ್ದು. ಯಾಕೆಂದ್ರೆ ನ್ಯಾಷನಲ್ ವೇಸ್ಟ್ ಆಗಿರುತ್ತೆ. ಯಾಕೆಂದ್ರೆ ನಾವು ಎಷ್ಟೋ ಹಣ ಕೊಟ್ಟು ತಂದಿರ್ತೀವಿ, ಎಷ್ಟೋ ಜನರ ಶ್ರಮ ಇರುತ್ತೆ. ಅದನ್ನ ಯಾವ್ದಕ್ಕೂ ಇಲ್ಲದೆ ಕಸದೊಟ್ಟಿಗೆ ಹೋಗೋ ಬದಲಿಗೆ ನಾವು ಆದಷ್ಟು ನಾವೇ ಯೂಸ್ ಮಾಡೋಕೆ ನೋಡ್ಬೇಕು. ಈಗ ಇದಕ್ಕೆ ನೀರು ಬೇಕಾದ್ರೆ ಸ್ವಲ್ಪನೇ ಹಾಕೊಳ್ವಾ, ಮತ್ತೆ ಬೇರೆ ನೀರು ಹಾಕೋ ಬದಲಿಗೆ ಮಿಕ್ಸಿ ತೊಳೆದ ನೀರನ್ನೇ ಹಾಕೊಳ್ವಾ. ಓಕೆ ಸಾಕು. ಮತ್ತೆ ಬೇಕೆಷ್ಟನ್ನೇ ಹಾಕೊಳ್ಳಿಕ್ಕಾಯ್ತು. ನಾನು ಇದು ಕೈಯಿಂದನೇ ತೆಗಿತೀನಿ, ಯಾಕೆಂದ್ರೆ ಈ ಸ್ಪೂನ್ ಇಂದ ಎಲ್ಲದೂ ಬರೋಲ್ಲ. ಕೆಲವೊಂದಕ್ಕೆಲ್ಲ ನಾವು ಕೈಯನ್ನೇ ಉಪಯೋಗಿಸಬೇಕಾಗುತ್ತೆ. ನಾರ್ಮಲ್ ಆಗಿ ಕೈ ಅಡುಗೆ ಅಂತ ಹೇಳಿದ್ರೆ ಕೈ ರುಚಿ ಅಂದ್ರೆ ಕೈದ ರುಚಿನೇ ಬರಬೇಕು. ಯಾಕೆಂದ್ರೆ ನಮ್ಮ ಈ ಇದರಲ್ಲಿ ಷಡ್ ರಸ ಇರುತ್ತೆ. ಈ 5 ಬೆರಳು ಜೊತೆಗೆ ಇಲ್ಲಿ ಷಡ್ ರಸ ಅಂತ ಇರುತ್ತೆ. ಹಾಗೆ ಇದೆಲ್ಲದ್ರದ್ದು ರಸ ಸೇರ್ಕೊಂಡು ಅಡುಗೆ ಮಾಡ್ಬೇಕು. ಕೆಸರು ಕೈಯಿಂದೆಲ್ಲ ಮಾಡ್ಲಿಕ್ಕಿಲ್ಲ. ಆದಷ್ಟು ನಾವು ಸ್ವಚ್ಛವಾಗಿ ಇದ್ಕೊಂಡೆ ಅಡುಗೆ ಮಾಡಿದ್ರೆ ಕೈಯನ್ನ ಉಪಯೋಗಿಸಿನೇ ಮಾಡ್ಬೇಕು. ಇದಕ್ಕೆ ಈ ನೀರನ್ನ ಹಾಕೊಳ್ತೀನಿ. ಬೇಕು ಅಂದ್ರೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಆಯ್ತು. ಇದಕ್ಕೆ ನಾನಿಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ. ಯಾವುದೇ ರವೆ ತಗೋಬಹುದು. ಚಿರೋಟಿ ರವೆ ಆದ್ರೆ ಬೇಗ ನೆನೆದು ಬರುತ್ತೆ. ಇದಕ್ಕೆ ಚಿರೋಟಿ ರವೆ ಮತ್ತೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಅಕ್ಕಿಯಿಂದ ಕಡಿದು ಮಾಡ್ತಾರಲ್ಲ ಅದನ್ನು ಹಾಗೆ ಯೂಸ್ ಮಾಡಬಹುದು. ಅಕ್ಕಿ ಜೊತೆಗೂ ರುಬ್ಕೋಬಹುದು. ಆದ್ರೆ ಅಕ್ಕಿ ನೆನೆಸ್ಬೇಕಾಗುತ್ತೆ. ಇದು ನೆನೆಸೋ ಕೆಲಸನೇ ಇಲ್ಲ. ನಾವು ಮಾಡ್ಬೇಕು ಅಂದ್ಕೊಂಡ್ಲೆ ಬೇಗ ಮಾಡ್ಕೋಬಹುದು. ಇದ್ರ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೋಬೇಕು. ಯಾವ್ದನ್ನು ಎಷ್ಟು ಪ್ರಮಾಣದಲ್ಲೂ ಹಾಕೋಬಹುದು. ನಮ್ಗೆ ಯಾವ್ದು ಇಷ್ಟ ಆಗತ್ತೋ ಅದನ್ನ ಮಾಡ್ಕೊಂಡು, ಅಂದ್ರೆ ರವಾ ಜಾಸ್ತಿ ಬೇಕು ಅಂದ್ರೆ ಯಾವ್ದಕ್ ಬೇಕಿದ್ರು ಹಾಕೋಬಹುದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪಿಲ್ಲದೆ ಅಡುಗೆನೇ ಇಲ್ಲ. ಉಪ್ಪಿಲ್ಲದೆ ಉಪ್ಪಿಗಿಂತ ರುಚಿಯೇ ಇಲ್ಲ. ಹೌದು, ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಮತ್ತೆ ನಮ್ಮಲ್ಲಿ ಏನ್ ಗೊತ್ತಾ, ಎಲ್ಲ ಬೆಳಿಗ್ಗೆ ತಿಂಡಿಗಾದ್ರೂ ನಾವು ಸ್ವೀಟ್ ಅನ್ನ ತಿಂತೀವಿ. ಅಂದ್ರೆ ಸಿಹಿ ದೋಸೆ, ಸಿಹಿ ಇಡ್ಲಿ ಎಲ್ಲ ಬೆಳಿಗ್ಗೆ ತಿಂಡಿಗೂ ತಿಂತೀವಿ, ಸಂಜೆಗೆ ಅಂತಿಲ್ಲ. ಮತ್ತೆ ನಮ್ಮಲ್ಲಿ ಇದು ಈ ಬೆಲ್ಲ ಅಂದ್ರೆ ಜೋನಿ ಬೆಲ್ಲ. ಇದು ಜೋನಿ ಬೆಲ್ಲ ಅಂದ್ರೆ ನಮ್ಮೂರಲ್ಲಿ ನಮ್ದು ಹೀಗೆ ಇರುತ್ತೆ. ಇದಂದ್ರೆ ಗಾಣದಲ್ಲೇ ಈ ರೀತಿಯಾದ ಬೆಲ್ಲ ಆಗಿರುತ್ತೆ. ಈ ಜೋನಿ ಬೆಲ್ಲನ ಸ್ವಲ್ಪ ಸಿಹಿಗೆ ಹಾಕೋಬೇಕು. ದೋಸೆ ತಿನ್ನೋಕೆ ಈ ಬೆಲ್ಲ ಬೇಕೇ ಬೇಕು. ನಮ್ಗೆ ಸಿಹಿಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಬೆಲ್ಲನ ಹಾಕೊಳ್ಬೇಕು. ಮತ್ತೆ ಇದನ್ನ ಈ ರೀತಿಯಾಗಿ ಕಲಿಸ್ಕೋಬೇಕು. ಸಿಹಿ ಇರುತ್ತೆ, ಸ್ವಲ್ಪ ಸಿಹಿ ಇದ್ರೆ ಇನ್ನೂ ಸಿಹಿ, ಸ್ವಲ್ಪ ಉಪ್ಪನ್ನ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಈ ಹದ ಇದ್ರೆ ಸಾಕಾಗತ್ತೆ. ಹೆಚ್ಚಾಗಿ ಅಲ್ಲಿ ತನಕ ಕಾವಲಿಯನ್ನ ಬಿಸಿಗೆ ದಿಢೀರ್ ಅಂತ ಬಂದವಾಗ ಬೇಗ ಬೇಗ ಮಾಡ್ಕೊಡ್ಬೇಕಲ್ಲ. ಆವಾಗ ಈ ಟೈಮ್ ಸೇವಿಂಗ್ ಅಂದ್ರೆ ಇದೇನೆ. ಒಂದು ರೆಡಿ ಆಗ್ತಿರುವಾಗ ಈ ಕಡೆ ಇನ್ನೊಂದು ರೆಡಿ ಆಗಬೇಕು. ಅದೇ ನಾನು ಹೇಳಿದ್ನಲ್ಲ, ನನಗೆ ನಾನು ಬೆಂಗಳೂರಿಗೆ ಹೋದ್ರು ನಮ್ಮ ಟಿವಿ ಬಾಂಧವ್ಯ ಇಟ್ಕೊಂಡಿದ್ದು ಯೂಟ್ಯೂಬ್ ನೋಡ್ಕೊಂಡೆ. ಮೊಬೈಲ್ ಅಲ್ಲಿ ನೋಡಿದ್ರೆ ಸಿಕ್ಕತ್ತಲ್ಲ. ನಂಗೆ ಆ ಟೈಮ್ ನಲ್ಲಿ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ನಮ್ಗೆ ಇಲ್ಲಿ ಬಂದು ನೋಡೋಕ್ ಆಗಲ್ಲ. ಅವ ಯೂಟ್ಯೂಬ್ ಸಿಗ್ಬಿಡುತ್ತೆ. ಇದೀಗ ಹದ ಆಗಿದೆ. ಕಾವಲಿನೂ ಚೆನ್ನಾಗಿ ಬಿಸಿ ಆಗ್ಬೇಕು. ಆಯಿಲ್ ಹಾಕ್ಬೇಕಾ ಇದಕ್ಕೆ? ಇಲ್ಲ, ಆಯಿಲ್ ಹಾಕ್ಬೇಕಂತಿಲ್ಲ. ಅದು ನಾನು ಇದು ಬಾಳೆ ಎಲೆಯಲ್ಲಿ ಮಾಡುತ್ತಾ ಇರೋದು. ಬಾಳೆ ಎಲೆ ಮೇಲ್ಗಡೆ ಒಂದು ಕೆಳಗಡೆ ಒಂದು ಇಡೋದು. ಮತ್ತೆ ಬಾಳೆ ಎಲೆಯಲ್ಲಿ ಮಾಡಿದ ಅಡುಗೆ ತುಂಬಾ ರುಚಿ ಮತ್ತು ಆರೋಗ್ಯಕರ. ಬಾಳೆ ಎಲೆಯ ಅಡುಗೆ ನಾರ್ಮಲ್ ಹಳ್ಳಿ ಸೈಡಲ್ಲೆಲ್ಲ ಪ್ಲೇಟ್ ಕೊಡೋದೇ ಕಮ್ಮಿ, ಬಾಳೆ ಎಲೆ ಕೊಡೋದಲ್ಲ. ಹೌದು, ಇದು ತುಂಬಾ ಕಾಯ್ಬೇಕು. ಯಾಕೆಂದ್ರೆ ನಾವು ಬಾಳೆ ಎಲೆ ಇಟ್ಟಿರೋದ್ರಿಂದ ಬಾಳೆ ಎಲೆನೂ ಕಾಯ್ಲಿಕ್ಕೆ ಬೇಕಾಗುತ್ತೆ. ಹಾಗಾಗಿ ಒಂದು ತುಂಬಾ ಕಾದ್ಮೇಲೆ ಅಲ್ಲಿ ತನಕ ನಾವು ಇದಕ್ಕೆ ಸ್ಪ್ರೆಡ್ ಮಾಡಿ ಇಟ್ಕೊಳ್ವಾ. ಹಾಗಾದ್ರೆ ಇದಕ್ಕೆ ಸಪರೇಟ್ ಬಾಳೆ ಎಲೆ ಬೇಕು. 2 ಬಾಳೆ ಎಲೆ ಬೇಕಾಗತ್ತೆ. ಬಾಳೆ ಎಲೆ ಇಲ್ಲ ಅಂದ್ರೆ ನಾವು ಡೈರೆಕ್ಟ್ ಮಾಡ್ಬೋದು. ಆದ್ರೆ ಏನಾಗುತ್ತೆ ಅಂದ್ರೆ ಕಾವಲಿಗೆ ಹಿಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಆವಾಗ ಉರಿ ಸಣ್ಣದಾಗಿ ಇಟ್ಕೋಬೇಕು. ಉರಿ ಇಷ್ಟು ದಪ್ಪ ಅಂದ್ರೆ ದೊಡ್ಡದಾಗಿರ್ಬಾರ್ದು. ನೋಡಿ, ಈ ನಮ್ಗೆ ಎಷ್ಟು ದಪ್ಪ ಬೇಕು ನೋಡ್ಕೊಂಡು ಈ ರೀತಿ ಬಾಳೆ ಎಲೆ ಎಲ್ಲ ಹಚ್ಕೊಂಡು ಇದನ್ನ ಹೀಗೆ ಇಡೋದು. ನೀವು ಬೇಕಿದ್ರೆ ಇದ್ರದ್ದೇ ಶೇಪಿಗೆ ಬೇಕಿದ್ರೆ ಕಟ್ ಮಾಡ್ಕೋಬಹುದು. ಮತ್ತೆ ಇದಕ್ಕೆ ಮುಚ್ಚೋಕೆ ಬಾಳೆ ಎಲೆಯಿಂದನೇ ಮುಚ್ಚೋದು. ಬಾಳೆ ಎಲೆಯಿಂದನೇ ಮುಚ್ಚಿದವಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಮಾಮೂಲಿ ದೋಸೆಕ್ಕಿಂತ ಹೆಚ್ಚಿಗೆ ಟೈಮ್ ತಗೊಳುತ್ತೆ. ಜಾಸ್ತಿ ಟೈಮ್ ಬೇಕು. ಅಂದ್ರೆ ಇದು ಬಾಳೆ ಎಲೆ ಮೇಲೆ ಬೇಯೋದಲ್ವಾ, ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಬಾವಡೆಯನ್ನು ಮುಚ್ಚಬೇಕು ಅಂತಿಲ್ಲ, ಮತ್ತೆ ಮೇಲ್ ಮುಚ್ಚಬೇಕಂತಿಲ್ಲ. ಅಂದ್ರೆ ನಾವು ಬಾಳೆ ಎಲೆ ಮುಚ್ಚಿರ್ತೀವಲ್ಲ, ಆಮೇಲೆ ಇದು ಸ್ವಲ್ಪ ಈ ಬಾಳೆ ಎಲೆ ಕಡಿಮೆ ಆಗ್ತಾ ಬರುತ್ತಲ್ಲ, ಈಗ ಶ್ರಿಂಕ್ ಆಗ್ತಾ ಬರುತ್ತಲ್ಲ, ಅವಾಗ ಸಾಧಾರಣ ಬೆಂದಿದೆ ಅಂತೇಳಿ ಗೊತ್ತಾಗತ್ತೆ. ಮತ್ತೆ ಕೆಂಪಗಾಗಿ ಬರೋಲ್ಲ, ಯಾಕಂದ್ರೆ ನಾವು ಬಾಳೆ ಎಲೆ ಇಟ್ಟಿರೋದ್ರಿಂದ ನಮ್ಗೆ ಇಲ್ಲಿ ಸ್ವಲ್ಪ ನೋಡ್ಕೋಬಹುದು ಏನಾಗಿದೆ ಅಂತೇಳಿ. ಈಗ ಇದನ್ನ ಈ ರೀತಿಯಾಗಿ ಹೀಗೆ ಮಡ್ತ್ಬಿಟ್ರೆ ಆಯ್ತು. ಇದು ಬೆಂದ ಮೇಲೆ ನೋಡಿ ಇದು ಆಗ್ತಾ ಬಂದಿದೆ. ಆಮೇಲೆ ನಾವು ಕಾವಲಿಗೆ ಹಾಕ್ಬಹುದು.
ಒಂದ್ಸಲ ಆಮೇಲೆ ವಾಪಸ್ ಕಾವಲಿಗೆ ಹಾಕ್ಲಿಕ್ಕೆ ಉಂಟಾ ತೆಗೆದು? ಅಂದ್ರೆ ಬೆಂದಿಲ್ಲ ಅಂತ ಕಂಡ್ರೆ ನಾವು ಇದಕ್ಕೆ ಈ ರೀತಿ ಮಾಡಿಬಿಟ್ರೆ, ಈಗ ಪ್ರೆಸ್ ಮಾಡಿದ್ರೆ ಎಲ್ಲ ಕಡೆನೂ ಕಾವಲಿಗೆ ತಾಕೊಳ್ತದೆ. ನಾರ್ಮಲ್ ಆಗಿ ಮನೆಯಲ್ಲೇ ಮಾಡ್ಬೇಕಲ್ಲ? ಮನೆಯಲ್ಲೇ ಮಾಡೋದು. ಈ ಬಾಳೆ ಎಲೆ ಸ್ಮೆಲ್ಲು ಸೇರಿರುತ್ತೆ, ಮತ್ತೆ ಹಲಸಿನ ಹಣ್ಣಿನ ಪರಿಮಳ ಇರುತ್ತೆ. ಇದು ಚೆನ್ನಾಗಿ ಬೆಂದ ಮೇಲೆ ಬಾಳೆ ಎಲೆಯಿಂದ ಬಿಟ್ಟು ಬರುತ್ತೆ. ನಾವು ಈಗ ನೋಡಿದ್ರೆ ಗೊತ್ತಾಗತ್ತೆ ಬೆಂದಿದ್ಯಾ ಇಲ್ವಾ ಅಂತೇಳಿ. ನೋಡಿ ಇನ್ನು ಪೂರ್ತಿ ಬಿತ್ತಿಲ್ಲ. ಇದು ಈ ರೀತಿ ಬಿಟ್ಟ ಮೇಲೆ ನಾವು ಬಾಳೆ ಎಲೆಯಿಂದ ತೆಗೆಬಹುದು. ಅಲ್ಲಿ ತನಕ ಬೇಯ್ತಾ ಇರುತ್ತೆ. ಸ್ವಲ್ಪ ತಾಳ್ಮೆ ಬೇಕು ಇದಕ್ಕೆ. ತಾಳ್ಮೆ ಬೇಕು, ಯಾವುದೇ ಅಡುಗೆ ಮಾಡುವಾಗ ತಾಳ್ಮೆ ಬೇಕೇ ಬೇಕು. ಈಗ ಇದು ಇನ್ನೊಂದ್ಸಲ ಬೇಕಿದ್ದು ಈ ರೀತಿ ಹಾಕೋಬಹುದು. ಇದು ನೋಡಿ ಈಗ ಬಿಟ್ಟು ಬಂತು. ನೋಡಿ ಈ ಬಾಳೆ ಎಲೆಯಿಂದ ನೋಡಿ ಬೆಂದ ಮೇಲೆ ಈ ರೀತಿ ಬಿಟ್ಟು ಬರುತ್ತೆ, ತನ್ನಷ್ಟಕ್ಕೆ ಬಿಟ್ಟು ಬಂದ್ಬಿಡುತ್ತೆ. ಈ ತರ ಆಗತ್ತೆ. ಈಗ ಇದನ್ನ ಕೌಚ್ ಹಾಕಿದಾಗ ಈ ಬಾಳೆ ಎಲೆಯನ್ನು ಬಿಟ್ಟು ಬರುತ್ತೆ. ಇದಂದ್ರೆ ಎಲ್ಲ ಕಡೆ ಈ ಉರಿ ತಾಗಿದ್ರೆ ಮಾತ್ರ ಬಿಟ್ಟು ಬರುತ್ತೆ. ಆಮೇಲೆ ಒಂದ್ಸಲ ಇದಕ್ಕೆ ಹಾಕೋಬಹುದು. ನೋಡಿ ಇದು ನೋಡಕ್ಕೆ ಕಪ್ಪಗಾಗಿದ್ರು ಅದು ಸರಿಯಾಗಿ ಬೆಂದಿದೆ ಅಂತ, ಯಾಕೆಂದ್ರೆ ನಾವು ಬೆಲ್ಲ ಹಾಕಿರ್ತೀವಲ್ಲ, ಮತ್ತದು ಕೆಂಪಗಾಗಿರುತ್ತೆ. ಇದಕ್ಕೆ ಇನ್ನೊಂದು ಚೂರು ಬೇಯುವಾಗಲೇ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಇನ್ನು ರುಚಿನೂ ಬರುತ್ತೆ, ಮತ್ತೆ ಕಾವಲಿಗೂ ಹಿಡ್ಕೊಳ್ಳಲ್ಲ. ಹೌದು, ಇದು ನೋಡಿ ಎರಡೂ ಕಡೆ ಬೇಕಿದ್ರೆ ತುಪ್ಪ ಹಾಕೊಂಡ್ಬಿಟ್ರೆ, ಆಮೇಲೆ ಗಟ್ಟಿ ತುಪ್ಪ ಅಥವಾ ಬೆಣ್ಣೆ ಹಾಕೋ ತಿಂದ್ರು ತುಂಬಾ ಚೆನ್ನಾಗಿರುತ್ತೆ. ಈ ಕಪ್ಪಗಾದ್ರೇನೆ ತುಂಬಾ ರುಚಿಯಾಗಿ ಬರೋದು. ಯಾವಾಗ್ಲೂ ಬೆಲ್ಲದ ಕಜ್ಜಾಯ ನೀವು ಬಿಸಿ ಮಾಡಿದಾಗ ಕಪ್ಪಗಾಗೆ ಬರುತ್ತೆ. ಅಂದ್ರೆ ನಾವು ಮತ್ತೆ ಗೋಧಿ ಕಪ್ಪಗಾಗೆ ಬರುತ್ತೆ. ನಾವು ಇದಕ್ಕೆ ಬೇಕಿದ್ರೆ ಆಮೇಲೆ ನಾವು ತುಪ್ಪ ಹಾಕೊಳ್ವಾ. ನೋಡಿ ಇನ್ನೊಂದನ್ನ ಮಾಡ್ತೀನಿ. ಈ ರೀತಿ ಇಟ್ಕೊಂಡು ಇದಕ್ಕೆ ಬಾಳೆ ಎಲೆ ಮುಚ್ಚಬೇಕು. ಕಾವಲಿಗೆ ಸರಿಯಾದಂತಹ ಬಾಳೆ ಎಲೆ ಆದ್ರೆ ನಾವು ಆಚೆ ಈಚೆ ಮಾಡುವಾಗ ಕಾವಲಿಗೆಲ್ಲ ಇದಾಗೋಲ್ಲ. ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಬೇಗನೆ ಬೆಂದು ಬರುತ್ತೆ. ಕಾವಲಿಗೆ ತಾಗಬೇಕು ಈ ಬಾಳೆ ಎಲೆ. ಇದಕ್ಕೇನೆ ನಾನು ತುಪ್ಪ ಹಾಕು ತೋರಿಸ್ತೀನಿ. ನೋಡಿ ಇದ್ರ ಮೇಲೇನು ತುಪ್ಪ ಹಾಕೋಬಹುದು, ಅವಾಗ ಕಾವಲಿನಿಗೂ ಹಿಡ್ಕೊಳ್ಳಲ್ಲ. ನಾವು ಬಾಳೆ ಎಲೆಗೆ ಹಾಕ್ಬಿಟ್ರೆ ಏನಾಗುತ್ತೆ, ಬಾಳೆ ಎಲೆಗೆ ಹಿಡ್ಕೊಂಡ್ಬಿಡುತ್ತೆ. ಬಾಳೆ ಎಲೆಗೆ ಹಿಡಿದ್ರೆ ಯಾವ್ದಕ್ಕೂ ಇಲ್ಲದೆ ಹೋಗ್ಬಿಡುತ್ತೆ. ಈ ತರ ಅಡುಗೆ ಮಾಡುವಾಗ ಎಷ್ಟು ಸೂಕ್ಷ್ಮ ಇದ್ರು ಹೌದು ಸಾಕಾಗಲ್ಲ. ನಾವು ಎಷ್ಟೇ ಅನುಭವ ಇದ್ರೂ ಅಡುಗೆಯಲ್ಲಿ ತಪ್ಪಾಗೇ ಆಗತ್ತೆ. ಅದನ್ನೇ ಸರಿ ಮಾಡ್ಕೊಂಡು ಹೋಗೋದೇ ನಮ್ದು ಹೆಂಗಸರ ತಾಳ್ಮೆ ಜಾಣ್ಮೆ ಅನ್ಬೇಕು. ಈಗ ಇದು ಬೆಂದಿದೆ. ಈಗ ಇದನ್ನ ಈ ರೀತಿ ಕಾವಲಿಗೆ ಹಾಕು. ಇದು ಹಾಕುವಾಗ ಸ್ವಲ್ಪ ಬೇಕಾಗತ್ತೆ, ಯಾಕೆಂದ್ರೆ ಈ ಕಾವಲಿ ಒಂದ್ ಕಡೆ ಇರುತ್ತೆ, ಬಾಳೆ ಎಲೆ ಒಂದ್ ಕಡೆ ಇರುತ್ತೆ. ಇದು ಬಂದ್ ಮಾಡ್ಬಿಟ್ರೆ ನೋಡೋಕೆ ಈ ರೀತಿ ಇದ್ರು ತಿನ್ನೋಕಂತೂ ತುಂಬಾ ರುಚಿಯಾಗಿರುತ್ತೆ. ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ? ಅಲ್ಲ, ನಾನು ಈ ತರದ್ದು ಸ್ವೀಟ್ಗಳನ್ನು ತಿಂದಿದ್ದೇನೆ. ಹಲಸಿನ ಹಣ್ಣಿದ್ದು ಎಲ್ಲ ಆಮೇಲೆ ಗಟ್ಟಿ ಎಲ್ಲ ತಿಂತೇವಲ್ಲ, ಹೌದು, ಅದು ಚೆನ್ನಾಗೇ ಇರುತ್ತೆ. ನಾವು ಎಲೆಯಿಂದ ಮಾಡಿದ್ದು ಇನ್ನೂ ಚೆನ್ನಾಗಿರುತ್ತೆ. ಹೌದು. ಓಕೆ, ರೆಡಿ ಅಲ್ಲ, ಇನ್ನು ಸರ್ವ್ ಮಾಡೋದು. ಓಕೆ ನೋಡಿ, ಇದು ಹಲಸಿನ ಹಣ್ಣಿನ ಎಲೆ ಹೋಳಿಗೆ ಅಥವಾ ದೋಸೆ ಯಾವ ರೀತಿ ಬೇಕಿದ್ರು ಅಂದ್ಕೊಳ್ಳಿ. ಹಲಸಿನ ಹಣ್ಣಿನ ಎಲೆ ಹೋಳಿಗೆ ಅಂತೇಳಿ ಹೇಳುವ ಗಮ್ಮತ್ತಿರುತ್ತೆ. ಏನು ಆ ಹಲಸಿನ ಹಣ್ಣಿಗೆ ಅದಕ್ಕೆ ಬೆಲ್ಲ ಹಾಕಿದ್ದು ಮತ್ತೆ ಹಲಸಿನ ಹಣ್ಣು ಎರಡು ಮಿಕ್ಸ್ ಆಗುವಾಗ ಒಂದು ಫ್ಲೇವರಿಗೆ ಗಮ್ಮತ್ತು ಬರ್ತಾ ಉಂಟು. ಟೇಸ್ಟ್ ಅಂತೂ ಚೆನ್ನಾಗಿರ್ಬೋದು. ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕಲ್ಲ. ಶೇಪ್ ಚೆನ್ನಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಶೇಪ್ ಚೆನ್ನಾಗಿಲ್ಲ, ಟೇಸ್ಟ್ ಚೆನ್ನಾಗಿದೆ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ. ಓಕೆ, ಜಾನ್ಸಿ ಭಟ್ ಅವರು ಸಖತ್ತಾಗಿರುವಂತಹ ಹಲಸಿನ ಹಣ್ಣಿನ ಎಲೆ ಹೋಳಿಗೆ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಎಲೆ ಹೋಳಿಗೆ ತಯಾರಿಸುವ ವಿಧಾನ. ಮೊದಲು ಬೆಲ್ಲದಲ್ಲಿ ಬೇಯಿಸಿದ ಹಲಸಿನ ಸೊಳೆಗೆ ಸ್ವಲ್ಪ ತೆಂಗಿನ ತುರಿ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಚಿರೋಟಿ ರವೆ 2 ಚಮಚದಷ್ಟು, ಗೋಧಿ ಹಿಟ್ಟು 2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಜೋನಿ ಬೆಲ್ಲ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಬಾಳೆ ಎಲೆಯ ಮೇಲೆ ಹರಡಿ ಇನ್ನೊಂದು ಬಾಳೆ ಎಲೆಯಿಂದ ಮುಚ್ಚಿ ಕಾದ ತವಾದ ಮೇಲೆ ಕಾಯಿಸಿಕೊಳ್ಳಿ. ಸ್ವಲ್ಪ ಬೆಂದ ನಂತರ ಬಾಳೆ ಎಲೆಯನ್ನು ತೆಗೆದು 2 ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಎಲೆ ಹೋಳಿಗೆ ತಯಾರು. ಓಕೆ, ಸ್ಪೆಷಲ್ ಆಗಿ ಹಲಸಿನ ಹಣ್ಣಿನ ಎಲೆ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೌದಾಲ್ ತದಿನಾಲ್ ಸೋಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ಜಾನ್ಸ್ ಗೊತ್ತವರು ಸಾಗಲಾಗಿರುವಂತಹ ಏನು ಹಲಸಿನ ಹಣ್ಣಿನ ಹೋಳಿಗೆ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಹೇಳ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಏನು ಅಂತ ಅವ್ರ ಜೊತೆ ಕೇಳುವಲ್ಲ. ಎಸ್ ಮ್ಯಾಮ್, ಇವಾಗ ಹಲಸಿನ ಬೀಜದಲ್ಲ, ಹಲಸಿನ ಬೀಜದ್ದು ನಾವು ಬುಡ್ಡಣ್ಣ ಅಂತೀವಿ. ಬುಡ್ಡಣ್ಣ? ನಾವು ಹಲಸಿನ ಬೀಜಕ್ಕೆ ಹಲಸಿನ ಬೇಳೆ ಅಂತೀವಿ. ಓಕೆ, ಬೇಳೆ ಬುಡ್ಡಣ್ಣ ಅಂತ. ಓಕೆ, ಹಲಸಿನ ಬುಡ್ಡಣ್ಣ. ಹಲಸಿನ ಬೀಜದ ಬುಡ್ಡಣ್ಣ ಮಾಡೋದಲ್ಲ. ಬುಡ್ಡಣ್ಣಕ್ಕೆ ಏನು ಮಾಡುವ ಫಸ್ಟ್? ಈಗ ಇದಕ್ಕೆ ನಾನು ಹಲಸಿನಕಾಯಿಯನ್ನ ಬೀಜ ತೆಗೆದಿರ್ತೀವಲ್ಲ, ಬೀಜವನ್ನ ಒಂದ್ಸಲ ಜಜ್ಜಿಬಿಟ್ಟು, ಅಂದ್ರೆ ಈಗ ನೀವು ಅದನ್ನ ಬೀಜವನ್ನ ಬೇಯಿಸಿ ಅದರ ಹೊರಗೆ ಒಂದು ದಪ್ಪ ಸಿಪ್ಪೆ ಇರುತ್ತೆ, ತೆಳುವಾದ ಸಿಪ್ಪೆ ಇರುತ್ತೆ, ಅದು ನಮ್ಗೆ ಜೀರ್ಣ ಆಗೋಲ್ಲ, ಅದನ್ನ ತಿನ್ಬಾರ್ದು. ಆ ಸಿಪ್ಪೆಯನ್ನ ತೆಗೆದಿದ್ದು ಇದು. ಅದನ್ನ ಬಾಯಿಗೆ ಹಾಕಿದ್ರು ಕೂಡ ಅದನ್ನ ಪ್ಲಾಸ್ಟಿಕ್ ಹಾಕಿದ್ರೆ ಪ್ಲಾಸ್ಟಿಕ್ ಹಂಗಿರುತ್ತೆ, ನಾರ್ನಾಗೆ ಇರುತ್ತೆ. ಆಗ ಅದನ್ನ ತೆಗೆದು ಬಿಟ್ಟಿದ್ದು ಬೇಯಿಸಿದ ಬೇಳೆ, ಹಲಸಿನ ಬೀಜ. ಇದು ಬೇಕಾಗತ್ತೆ. ಇದನ್ನ ರುಬ್ಬೇಕಾ? ಹಾಗಾದ್ರೆ ಮಿಕ್ಸ್ ಬೇಕಲ್ಲ ಫಸ್ಟಿಗೆ. ಓಕೆ, ಹಲಸಿನ ಬೀಜ ಬೆಂದದಿದ್ರು ಒಂಚೂರು ಈ ರೀತಿ ಮಾಡಿ ಹಾಕಿದ್ರೆ ಈ ಮಿಕ್ಸಿ ಹಾಳಾಗೋಲ್ಲ, ಇಲ್ಲ ಅಂದ್ರೆ ಮಿಕ್ಸಿ ಹಾಳಾಗ್ಬಿಡುತ್ತೆ. ಇದನ್ನೊಂಚೂರು ಪ್ರಾಬ್ಲಮ್ ಇಲ್ಲ, ಬೇಯದಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ. ಅಂದ್ರೆ ಬೆಂದಿರುತ್ತೆ, ನಾವು ನೋಡ್ಕೊಂಡೇ ತೆಗಿಬೇಕಾಗತ್ತೆ. ಈ ರೀತಿ ಜಜ್ಕೊಂಡ್ ಬಿಟ್ರೆ ಬೇಗನೆ ಮಿಕ್ಸಿಯಲ್ಲೂ ನುಣ್ಣಗಾಗಿ ಬರುತ್ತೆ. ಈ ರೀತಿ ಒಂಚೂರು ಜಜ್ಜಿ ಹಾಕ್ಬಿಟ್ರೆ ಇದಾಗತ್ತೆ. ಮತ್ತೆ ನನಗೆ ಇಲ್ಲಿ ಮಂಗಳೂರಿಗೆ ಬಂದಾಗ ನಂಗೆ ಒಬ್ಬರು ನೆನಪಾಗ್ತಾ ಇದೆ. ಯಾಕೆಂದ್ರೆ ನಾನು ಅವಾಗ ನನಗೀಗ 60 ವರ್ಷ ಅಂದಲ್ಲ, ಈಗ 14 ವರ್ಷದಿಂದ ನಾನು ಫೇಸ್ಬುಕ್ಗೆ ಎಂಟ್ರಿ ಆಗಿದೆ. ಫೇಸ್ಬುಕ್ ಅಂತ ಇದೆಯಲ್ಲ, ಹೌದು. ಅಲ್ಲಿ ಸದಾಶಿವರಾವ್ ಮೈಲಂಕೋಡಿ ಅಂತೇಳಿ ಅವರು ಇಲ್ಲಿ ಮಂಗಳೂರಿನವ್ರೆ. ಅವರು ಒಂದು ಫುಡ್ಡಿ ಗ್ರೂಪ್ ಅಂತೇಳಿ ಮಾಡಿದ್ರು. ಅಲ್ಲಿ ಅವರು ಯಾವಾಗ್ಲೂ ಹೇಳೋದಿತ್ತು, ಹಲಸಿನ ಬೀಜನ ಎಸಿಬೇಡಿ, ಎಸಿಯುವವರು ಮೂರ್ಖರು ಅಂತ. ಅಂದ್ರೆ ಇದರಲ್ಲಿ ತುಂಬಾ ನ್ಯೂಟ್ರಿಷಸ್ ಅಂಶ ಇದೆ. ಹಾಗಾಗಿ ಇದನ್ರಿಂದ ತುಂಬಾ ರೀತಿ ಅಡುಗೆ ಮಾಡೋ ತೋರಿಸ್ತಿದ್ರು. ಅಂದ್ರೆ ಸದಾಶಿವರಾವ್ ಮೈಲಂಕೋಡಿ ಅಂತ. ಅವ್ರಿಗೆ ನಮ್ಮೊಟ್ಟಿಗೆ ಇಲ್ಲ ಈಗ. ಅಲ್ಲಿ ಫುಡ್ಡಿ ಗ್ರೂಪ್ ಅಂತ ಇತ್ತು. ನನಗೆ ಈಗ ಅಡುಗೆ ಮಾಡೋಕೆ ಟಿವಿಯಲ್ಲಿ ಹೇಗೆ ನನಗೆ ಈ ನಮ್ಮ ಟಿವಿ ಇನ್ಸ್ಪಿರೇಷನ್, ಹಾಗೇನೆ ಅಡುಗೆ ಫೇಸ್ಬುಕ್ ಅಡುಗೆ ಕಾರ್ಯಕ್ರಮ ಅಥವಾ ಅಡುಗೆ ಪೋಸ್ಟ್ ಮಾಡುವಾಗ ಫುಡ್ಡಿ ಗ್ರೂಪ್ ಅಂತ ಇತ್ತು. ಈಗ ಅದನ್ನ ಸ್ವಲ್ಪ ತೆಗ್ದಿದ್ದಾರೆ ಅನ್ಸುತ್ತೆ. ಅಂದ್ರೆ ಅದ್ರ ಮೇಂಟೈನ್ ಮಾಡೋಕೆ ಕಷ್ಟ ಆಗತ್ತೆ ಅಂತ. ಅದರಲ್ಲಿ ಅವ್ರು ಹೇಳೋ ಮಾತು, ಇದನ್ನ ನಾವು ಸ್ವಲ್ಪ ಕಾಯಿ ತುರಿ ಬೆರೆಸಿ ತರಿಯಾಗಿ ರುಬ್ಕೋಬೇಕು. ತರಿಯಾಗಿದ್ರೆ ಸ್ವಲ್ಪ ಮುದ್ದೆ ಆಗಿ ಬರಬೇಕು ಅದು. ನಾವು ಇದು ಎಷ್ಟು ಪ್ರಮಾಣ ಇದೆ ಅದರ ಅಳತೆಗೆ ಸರಿಯಾಗಿ ಕಾಯಿ ತುರಿ ಹಾಕಬೇಕು. ತುಂಬಾ ಕಾಯಿ ತುರಿ ಹಾಕಿದ್ರು ಚೆನ್ನಾಗಿರೋಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ರುಚಿಗೆ. ಬೇಯಿಸುವಾಗ ಸ್ವಲ್ಪ ಹಾಕಿರ್ತೀವಿ, ತುಂಬಾ ಹಾಕಿದ್ರೆ ನಮ್ಗೆ ಎಷ್ಟು ಬೇಕು ಅಂತೇಳಿ ಗೊತ್ತಾಗೋಲ್ಲ ಅಂತೇಳಿ ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕಿದ್ದೆ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಆಮೇಲೆ ಇದಕ್ಕೆ ಬೆಲ್ಲ ಹಾಕಿ ನಾವು ಕಲಸಬೇಕಾಗತ್ತೆ. ಇಲ್ಲ, ನೀರ್ ಬೇಡ. ಇದನ್ನ ಹಾಗೆ ಇದು ಮಾಡಿ. ಕರೆಕ್ಟ್ ಆಗಿ ಬಂದಾಗಿದೆಲ್ಲ. ಹೌದು, ಇದು ಚೆನ್ನಾಗಿ ಆಗಿದೆ. ಇದಕ್ಕೆ ಪರಿಮಳಕ್ಕೆ ಏಲಕ್ಕಿಯನ್ನ ಪುಡಿ ಮಾಡಿ ಹಾಕಬೇಕು. ಇಲ್ಲಾಂದ್ರೆ ಒಂದ್ಸಲ ಮಿಕ್ಸಿಯಲ್ಲಿ ಇದು ಮಾಡಿದ್ರು ಪರವಾಗಿಲ್ಲ, ಹಾಗೇನೂ ಹಾಕೋಬಹುದು. ಪುಡಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ, ನಮಗೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇದು ಒಮ್ಮೆ ರುಬ್ಬಿದ್ರು ಪರವಾಗಿಲ್ಲ. ಒಂದು ತಿರುಗಿಸಬೇಕಾ? ಇದಕ್ಕೊಂದು ಬಾಣಲೆ ಬೇಕಿತ್ತು. ಬಾಣಲೆ ಬೇಕಾ? ಬಾಣಲೆ ಅಂತೂ ರೆಡಿ ಇದೆ. ಅಂದ್ರೆ ಈಗ ಇದನ್ನ ಸ್ವಲ್ಪ ಬೆಲ್ಲ ಹಾಕಿ, ಅಂದ್ರೆ ನಿಮ್ಗೆ ಈ ಉಂಡೆ ಬೆಲ್ಲ ಇರುತ್ತಲ್ಲ, ಅದಾದ್ರೆ ಅಷ್ಟೊಂದು ನೀರ್ ಬಿಟ್ಕೊಳ್ಳಲ್ಲ. ನಮ್ದು ಜೋನಿ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಮಾಡ್ಬೇಕಾಗತ್ತೆ. ಬಿಸಿ ಮಾಡ್ಬೇಕಾ? ಹಾಗಾದ್ರೆ ಒಲೆ ಒರೆಸ್ಬೇಕಾ? ಹೌದು, ಒಲೆ ಒರೆಸ್ಬೇಕು. ಬಾಣಲೆ ಅಂತ ಇಟ್ಟಿದ್ದೇನೆ. ಹೌದು, ಬಾಣಲೆ ಬಿಸಿ ಆಗುವಾಗ ಸ್ವಲ್ಪ ತುಪ್ಪ ಹಾಕೊಂಡ್ಬಿಡಿ. ಯಾಕೆಂದ್ರೆ ಇದು ತುಪ್ಪ ಹಾಕಿದ್ರೆ ಘಮನೂ ಚೆನ್ನಾಗಿರುತ್ತೆ ಮತ್ತೆ ತಳನೂ ಹಿಡಿಯೋಲ್ಲ. ಬಿಸಿ ಆಗ್ತಾ ಇರೋ ಹಾಗೆ ಇದನ್ನ ಹಾಕೊಂಡು ಇದಕ್ಕೆ ಉಪ್ಪೆಲ್ಲ ಹಾಕಾಗಿದೆ. ಇದಕ್ಕೆ ಸ್ವಲ್ಪ ಸಿಹಿಗೆ ಬೆಲ್ಲ ಹಾಕಬೇಕು. ನಾನು ಮಾಡೋದೆಲ್ಲ ಸ್ವೀಟೇ ಇರುತ್ತೆ ಹೆಚ್ಚಾಗಿ. ಇದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ.
ಇದನ್ನೇ ಈ ರೀತಿ ಬಿಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದರಲ್ಲಿ 2-3 ರೀತಿ ಮಾಡ್ಬೋದು. ಹೌದಲ್ಲ, ಹೋಳಿಗೆನೂ ಮಾಡ್ಬೋದು. ಹೋಳಿಗೆ ಮಾಡ್ಬೋದು. ಇದಾಗಿದೆ. ಈಗ ಇದಕ್ಕೆ ಸಿಹಿ ಆಗುವಷ್ಟು ಬೆಲ್ಲ ಹಾಕೊಂಡು ಬಿಸಿ ಮಾಡ್ಕೋಬೇಕು. ನೀರು ಏನು ಹಾಕ್ಲಿಕ್ಕಿಲ್ಲ, ನೀರು ಬೇಡ, ಯಾಕೆಂದ್ರೆ ನೀರು ಹಾಕ್ಬಿಟ್ರೆ ಇದಾಗ್ಬಿಡುತ್ತೆ, ಟೇಸ್ಟ್ ಹೋಗುತ್ತೆ, ಅಂದ್ರೆ ತೆಳುವಾಗ್ಬಿಡುತ್ತೆ, ಪಾಕ ಬರೋಕೆ ತುಂಬಾ ಹೊತ್ತಾಗತ್ತೆ. ಇದಕ್ಕೆ ಬೆಲ್ಲ ಹಾಕೋಬೇಕು. ಮೊದಲೇ ಹೇಳಿದಾಗೆ ಇದಕ್ಕೆ ಸಿಹಿ ಇದ್ರೆ ಚೆನ್ನಾಗಿರುತ್ತೆ. ಎಷ್ಟು ಬೇಕು ಅಷ್ಟು ಬೆಲ್ಲ ಒಟ್ಟಿಗೆ ಹಾಕೋದು, ನೋಡ್ಕೊಂಡು ಹಾಕೊಳ್ಳೋದು. ಇದು ಚೆನ್ನಾಗಿ ಮಿಶ್ರ ಆಗೋ ಹಾಗೆ ಬಿಸಿ ಮಾಡ್ಕೋಬೇಕು. ಇದಂದ್ರೆ ಉಂಡೆ ಕಟ್ಟ ಹೋದ ತನಕ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ಇದು ಬೆಂದಿದೆ, ಆದ್ರೆ ಬೆಲ್ಲದೊಟ್ಟಿಗೆ ಪಾಕ ಆಗಿ ಬರಬೇಕು ಅಷ್ಟೇ. ಆಮೇಲೆ ಇದನ್ನ ಕಾವಲಿಯಲ್ಲಿ ಅಂಬಡೆ ತರ ತುಪ್ಪ ಹಾಕಿ ಬೇಯಿಸ್ಬೇಕಲ್ಲ. ಅಂದ್ರೆ ಜಾಸ್ತಿ ಬೇಯಿಸ್ಬೇಕಂತಿಲ್ಲ, ಆದ್ರೆ ತುಪ್ಪದ ಘಮ ಮತ್ತೆ ಈ ಬೆಲ್ಲದ ರುಚಿ ಬರಬೇಕು ಅಂದ್ರೆ ಸ್ವಲ್ಪ ಬಿಸಿ ಆಗ್ಬೇಕಾಗತ್ತೆ. ಇದು ಈ ಗಟ್ಟಿ ಆಗೋ ಬರೋ ತನಕ ನಾವು ಇದನ್ನ ಮಾಡಬೇಕು. ಬೆಂಕಿ ಕಡಿಮೆ ಉಂಟು ಇರಲಿ ಎಲ್ಲ ಹಾಗೆ. ಬೆಂಕಿ ಚಿಕ್ಕದಾಗೆ ಇರಲಿ, ಯಾಕೆಂದ್ರೆ ಇದು ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದು, ಮತ್ತೆ ತಳ ಹಿಡಿಯೋ ಸಂಭವ ಇರುತ್ತೆ. ಮತ್ತೆ ಇದಕ್ಕೆ ಸಿಹಿ ಆಗುವಷ್ಟು ಬೆಲ್ಲ ಹಾಕೋಬೇಕಾಗತ್ತೆ. ಇದು ಸಾಕು. ಈಗ ಅಷ್ಟಾದ್ರೆ ಸಾಕಾಗುತ್ತಲ್ಲ? ಸಾಕು. ಇದು ಸ್ವಲ್ಪ ಆರ್ಬೇಕು ನಾವು ಉಂಡೆ ಕಟ್ಟೋಕೆ. ನಾನು ಇದೇ ಸ್ವಲ್ಪನೇ ಮಾಡ್ತಾ ತೋರಿಸ್ತಾ ಇರೋದು. ಇದು ಆರುವ ತನಕ ಬೇರೆ ಏನಾದ್ರು ಮಾಡ್ಲಿಕ್ಕೆ ಉಂಟಾ? ಕಾವಲಿಯನ್ನ ಬಿಸಿಗಿಟ್ಕೊಳ್ಬೇಡಿ. ಇದನ್ನಾಗದ್ರೆ ದೋಸೆ ಕಾವಲಿಯನ್ನ ಬಿಸಿಗಿಟ್ಕೊಳ್ಳಿ. ದೋಸೆ ಕಾವಲಿ ಇಡೋಕ್ಕೂ ಮುಂಚೆ ಈಗ ಇದನ್ನ ನಾವು ಇನ್ನೊಂದು ಕಾವಲಿಗೆ ಇದು ಬೌಲಿಗೆ ಹಾಕೊಂಡ್ಬಿಟ್ರೆ ಬೇಗನೆ ಆರಿ ಬರುತ್ತೆ. ಅಡಿಗೆ ಕೂಡ ನಮಗೆ ಮತ್ತೆ ಇದಕ್ಕೂ ತಳ ಹಿಡಿಯೋಲ್ಲ. ಇದು ಬಿಸಿ ಇರುತ್ತಲ್ವಾ, ನೋಡಿ ಇದು ಈ ರೀತಿ ತೆಕ್ಕೊಂಡ್ಬಿಟ್ರೆ ಇದಕ್ಕೂ ಹಿಡ್ಕೊಳ್ಳಲ್ಲ. ಮೊದಲೇ ಹೇಳ್ದಂಗೆ ಇದಕ್ಕೆ ತುಪ್ಪ ಹಾಕೊಂಡ್ಬಿಟ್ರೆ ತಳ ಹಿಡಿಯೋಲ್ಲ. ನೋಡಿ ಬಿಡಿಸುವಾಗ್ಲೂ ಚೆನ್ನಾಗಿ ಬರುತ್ತೆ ತುಪ್ಪದ ಸೌಟಲ್ಲೆಲ್ಲ. ಆಲ್ಮೋಸ್ಟ್ ನಮ್ದು ಈಗ ಅದು ರೆಡಿ ಆಯ್ತು. ಇನ್ನು ದೋಸೆ ಕಾವಲಿ ಇಡಬೇಕು. ತವಾ ಬೆಚ್ಚ ಆದ್ರೆ ನಮ್ದು ಏನು ಅದಕ್ಕೆ ಹೆಸರು ಅಂತ ಹೇಳಿದ್ರಿ ನೀವು? ಬೇಳೆ ಬುಡ್ಡಣ್ಣ ಅಂತೀವಿ. ಬೇಳೆ ಬುಡ್ಡಣ್ಣ ರೆಡಿ ಆಗ್ತದಲ್ಲ ತವಾ ಬಿಸಿ ಆದ್ರೆ. ಈಗ ಇದನ್ನ ನಾವು ಬೇಕಾದ ಆಕಾರದಲ್ಲಿ ಮಾಡ್ಕೊಳ್ಳೋಕೆ ಸ್ವಲ್ಪ ಕೈಗೆ ತುಪ್ಪ ಹಾಕೋಬೇಕು. ತುಪ್ಪ ಹಾಕೊಂಡ್ರೆ ಕೈಗೆ ಅಂಟ್ಕೊಳ್ಳಲ್ಲ. ಇದನ್ನ ನಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರಕ್ಕೆ ಮಾಡ್ಕೊಳ್ಳೋಕೆ ಬರುತ್ತೆ. ನೋಡಿ ಇದೇ ತಟ್ಬಿಟ್ಟು ನಾವು ಇದನ್ನು ಮಾಡ್ಬೋದು, ಹೋಳಿಗೆನೂ ಮಾಡ್ಕೋಬಹುದು. ಇದನ್ನೇ ನಾವು ಮೈದಾ ಹಿಟ್ಟಿನ ಕಣಕ ಅಲ್ಲ, ನಾನು ಮಾಡೋದು ಯಾವಾಗಲೂ ಚಿರೋಟಿ ರವೆ ಕಣಕ. ಇದರಲ್ಲಿ ಕೂಡ ಹೋಳಿಗೆ ಮಾಡ್ಕೋಬಹುದು. ಕಾವಲಿ ಅಂತ ಬಿಸಿಯಾಗಿದೆ. ಕಾವಲಿ ಬಿಸಿಯಾಗಿದೆ. ಇದಕ್ಕೆ ತಳ ಹಿಡಿದೇ ಇರೋ ಹಾಗೆ ತುಪ್ಪ ಹಾಕೋಬೇಕು. ಸ್ವಲ್ಪನೇ ತುಪ್ಪ ಹಾಕೊಂಡ್ರೆ ಸಾಕು. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಇಷ್ಟಕ್ಕೆ ತುಪ್ಪ ಹಾಕೋತೀನಿ. ಇದನ್ನ ಆದಷ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು, ಯಾಕೆಂದ್ರೆ ನಾವು ಡೈರೆಕ್ಟ್ ಇದ್ರಲ್ಲಿ ಮಾಡೋದು, ಕಾವಲಿಯಲ್ಲಿ ಮಾಡೋದು. ಅದೇ ನೋಡಿ, ಇದು ತುಪ್ಪ ಹಾಕಿದ್ದು ಇದನ್ನ ನಾವು ಬೇಕಾದ ಆಕಾರದಲ್ಲಿ ಮಾಡ್ಕೋಬಹುದು. ಇದನ್ನೆಲ್ಲ ಹಲಸಿನ ಬೀಜದಲ್ಲಿ ತುಂಬಾ ಮಾಡ್ಬೋದು. ನಾನು ಈ ಸ್ವೀಟ್ ಅನ್ನ ಎಲ್ಲರೂ ಮಾಡೋಲ್ಲ, ಹೆಚ್ಚಾಗಿ ಖಾರದ್ದೇ ಜಾಸ್ತಿ ಮಾಡ್ತಾರೆ. ಅದು ಈ ಮಂಗಳೂರಿನಲ್ಲಿ ಇದ್ದವರಿಗಂತೂ ಇದು ಹೆಚ್ಚಾಗಿ ಗೊತ್ತಿಲ್ಲ, ನಮ್ದು ಆ ಕಡೆ ಎಲ್ಲ ಜಾಸ್ತಿ ಮಾಡೋದು. ಈ ರೀತಿ ಮಾಡಿಕೊಂಡು ಈಗ ತುಪ್ಪ ಹಾಕಿದ್ರಲ್ಲ ನೋಡಿ, ಇದಕ್ಕೆ ಮೇಲ್ಗಡೆನೂ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ರೆ ಎರಡು ಕಡೆ ಚೆನ್ನಾಗಿ ಬೆಂದು ಬರುತ್ತೆ, ಮತ್ತೆ ತಳ ಹಿಡಿಯೋಲ್ಲ. ಸ್ವೀಟಿಗೆ ಏನಿದ್ರು ತುಪ್ಪ ಬೇಕೇ ಬೇಕು. ತುಪ್ಪ ಇದ್ದಷ್ಟು ಒಳ್ಳೆ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಈ ತರ ತುಪ್ಪ ಎಲ್ಲ ಹಾಕಿಕೊಟ್ರೆ ಫುಲ್ ಖಾಲಿ ಮಾಡೋದು. ಹೌದು, ಈ ಕಡೆ ಈ ರೀತಿ ಬರುತ್ತೆ. ಈ ಬೆಲ್ಲ ಹಾಕಿದ್ದು ಯಾವಾಗಲೂ ಕೆಂಪು ತರನೇ ಇರುತ್ತೆ, ಆದ್ರೆ ಅದು ಜಾಸ್ತಿ ಬೆಳೆದಿದ್ದು ಅಂತಲ್ಲ, ಅದ್ರ ಕಲರೇ ಆ ರೀತಿ ಬರುತ್ತೆ. ಅದರಲ್ಲೂ ಈ ಜೋನಿ ಬೆಲ್ಲಕ್ಕಂತೂ ಚೆನ್ನಾಗಿರೋ ಬಣ್ಣ ಇರುತ್ತೆ, ಮತ್ತು ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಈ ಥರ ಬೆಲ್ಲ ಹಾಕಿ ಮಾಡುವಾಗ ಸ್ವಲ್ಪ ಲೈಟ್ ಸ್ಟವಲ್ಲೇ ಮಾಡಿದರೆ ಒಳ್ಳೆಯದು. ಇದು ಆಲ್ರೆಡಿ ಬೆಂದಿದ್ದೇ ಇರುತ್ತೆ, ಆದರೆ ಈ ತುಪ್ಪದಲ್ಲಿ ಬೆಂದರೆ ಇನ್ನೂ ಘಮ ಜಾಸ್ತಿ ಬರುತ್ತೆ. ಈ ಥರ ಫ್ರೈ ಮಾಡಿದ ಚೆನ್ನಾಗಿರುತ್ತೆ. ಇದನ್ನ ಹೆಚ್ಚಾಗಿ ನಮ್ಮೂರಿನಲ್ಲೆಲ್ಲ ಮಳೆಗಾಲದಲ್ಲಿ ಮಾಡ್ತಾರೆ. ಅಂದ್ರೆ ಅವಾಗ ಎಲ್ಲ ಹಲಸಿನ ಬೀಜ ಎಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ, ಜಾಸ್ತಿ ಆಗಿರುತ್ತೆ ಆಗ. ಅದ್ರ ಬೀಜದಿಂದ ಈ ಬೇಳೆ ಬುಡ್ಡಣ್ಣ ಮಾಡ್ತಾರೆ. ಇದು 2 ದಿವಸ ಇಟ್ಕೊಂಡು ತಿನ್ಬಹುದು. ಹೌದು, ನಾವು ಈ ರೀತಿ ಬೇಯಿಸಿದನ್ನ ಹಿಟ್ಟನ್ನು ಇಟ್ಕೊಂಡ್ಬಿಟ್ರೆ
4 ದಿವಸ ಚೆನ್ನಾಗಿರುತ್ತೆ. ಹೌದು. ಆಮೇಲೆ ಇದರಿಂದನೇ ನಾವು ಹೋಳಿಗೆನೂ ಮಾಡ್ಕೋಬಹುದು ನೋಡಿ. ಇದು ಬೇಗ ಬೆಂದು ಬಂದ್ಬಿಡುತ್ತೆ. ಹೌದು ಹೌದು ಹೌದು. ಮೊದಲೇ ಬೆಂದಿದ್ದು, ಆದ್ರೂ ಈ ತುಪ್ಪದಲ್ಲಿ ಈ ರೀತಿ ಬೆಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು. ಇದಕ್ಕೆ ಖಾರನೂ ಹಾಕಿ ಮಾಡಬಹುದು, ಖಾರ ಅದು ಅಂಬೋಡೆ ತರ ಇರುತ್ತೆ. ಹಾಂ ಹೌದು ಹೌದು. ಇದೀಗ ಬೆಂದಿದೆ. ಈಗ ಓಕೆ ಉರಿಯನ್ನ ಆರಿಸೋಣ. ಹೌದಲ್ಲ. ಈಗ ನೀವು ಈ ಸರ್ವಿಂಗ್ ಬೌಲ್ ಇದಕ್ಕೆ ಹಾಕ್ತೀನಿ ನೋಡಿ. 2 ಕಡೆ ಕೆಂಪಗಾಗಿದೆ. ಓಕೆ, ಒಂಥರ ಪೇಡ ಥರ ಕಾಣ್ತುಂಟಲ್ಲ. ಹೌದು. ಅದು ಮತ್ತೆ ಇದು ತುಪ್ಪದಲ್ಲೇ ಬೆಂದಿದ್ದಕ್ಕೆ ನಿಮ್ಗೆ ಘಮ ಬರ್ತಾ ಇರಬೇಕು ಹೆಚ್ಚಾಗಿ. ಮನೆಯಲ್ಲೇ ಮಾಡಿದ ತುಪ್ಪ ಆಗಬೇಕು, ಅವಾಗಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಆಕಳ ತುಪ್ಪ ಆಗಿದ್ರಂತೂ ಈ ದೇಸಿ ಆಕಳ ತುಪ್ಪ ಇನ್ನೂ ಒಳ್ಳೇದು. ದೇಸಿ ಆಕಳು ಅಂದ್ರೆ ಗೊತ್ತಾ ಯಾವ್ದು ಅಂತ ಹೇಳಿ ಗೊತ್ತಾ ನಿಮ್ಗೆ? ಇಲ್ಲ, ಗೊತ್ತುಂಟು. ಯಾವ್ದು? ಮನೆಯಲ್ಲೆಲ್ಲ ದೇಸಿ ದನವೇ ಇರುವುದು ನೋಡಿ. ಹೌದಾ? ಅದೇ ಮಲೆನಾಡು ಗಿಡ್ಡ ಮತ್ತೆ ಕಾಂಕ್ರೇಜ್ ಅದೆಲ್ಲ ಗಿರ್ ಅದೆಲ್ಲ ದೇಸಿ ಆಕಳು. ನಿಮ್ಗೆ ಗೊತ್ತಿದೆ ಅಂತ ಇತ್ತು. ಅಂದ್ರೆ ಈಗಿನ ಮಕ್ಕಳಿಗೆ ಗೊತ್ತೇ ಇರೋಲ್ಲ, ಯಾಕೆಂದ್ರೆ ಪ್ಯಾಕೆಟ್ ಹಾಲನ್ನ ಉಪಯೋಗಿಸ್ತಾರೆ. ಅದು ಯಾವ್ದ್ರಿಂದ ಬರುತ್ತೆ ಅಂತ ಗೊತ್ತಾ ಇಲ್ಲ. ಸರ್ವ್ ಮಾಡೋದಲ್ಲ, ಈಗ ಸರ್ವ್ ಮಾಡೋದು. ಪಕ್ಕ ಬೇಕರಿಯಲ್ಲಿ ಸಿಗುವಂತಹ ಹೌದು ಏನು ಪೇಡ ತರ ಕಾಣ್ತುಂಟಲ್ಲ. ನೋಡ್ರೆ ಮೆದುವಾಗಿದೆ, ಅದ್ರ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಹೇಗ್ ಬರುತ್ತೆ ನೀವೇ ಹೇಳಿದ ಮೇಲೆ ಗೊತ್ತಾಗ್ಬೇಕು. ಓಕೆ, ತೇಜ ಅವರೇ, ಇದು ಬೇಳೆ ಬುಡ್ಡಣ್ಣ ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡಿ ಹೇಳಿ. ಟೇಸ್ಟ್ ನೋಡುವಲ್ಲ, ಸಾಗದಾಗಿ ಉಂಟು. ಬೇಳೆ ಬುಡ್ಡಣ್ಣ. ಹೌದು, ಬುಡ್ಡಣ್ಣ ಅಂತ ಹೇಳುವಾಗ ಅದೇನು ಚಿಕ್ಕದಾಗಿ ಬರೋದಕ್ಕೆ ಬುಡ್ಡಣ್ಣ ಅಂತ ಹೇಳೋದಲ್ಲ, ಸಾಗದಾಗಿ ಉಂಟು. ನಾರ್ಮಲ್ ಆಗಿ ನಾವು ಏನು ಹಲಸಿನ ಬೀಜದಿಂದ ಈ ಥರ ಒಂದು ಸ್ಪೆಷಲ್ ಆಗಿ ಡಿಶ್ ಮಾಡುವಂತ ನಿಮ್ಮಿಂದಲೇ ಗೊತ್ತಾಗಿದ್ದು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ಜಾನ್ಸಿ ಭಟ್ ಮ್ಯಾಮ್ ಸಾಗದಾಗುವಂತಹ ಬೇಳೆ ಬುಡ್ಡಣ್ಣ ರೆಡಿ ಮಾಡಿ ಕೊಡಿದ್ರೆ ಸಾಗದಾಗಿ ಇರುತ್ತೆ ಅಂತ ಅನ್ನಿಸ್ತಾ ಉಂಟು. ಘಮ ತುಪ್ಪದಲ್ಲಿ ಹೊರದ ಕಾರಣ ಘಮ ಸ್ಮೆಲ್ ಬರ್ತಾ ಉಂಟು. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಹಲಸಿನ ಬೇಳೆ ಗುಡ್ಡಣ್ಣ ತಯಾರಿಸುವ ವಿಧಾನ. ಹಲಸಿನ ಬೀಜವನ್ನ ಬೇಯಿಸಿ ಸಿಪ್ಪೆ ಸುಲಿದು ಕಿವುಚಿಕೊಳ್ಳಿ. ಅದರ ಸಮ ಪ್ರಮಾಣದಷ್ಟು ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಏಲಕ್ಕಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ರುಬ್ಬಿದ ಮಿಶ್ರಣವನ್ನು ಜೋನಿ ಬೆಲ್ಲ ರುಚಿಗೆ ಅನುಸಾರವಾಗಿ ಹಾಕಿ ಬೇಯಿಸಿ. 1 ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ವಡೆ ರೀತಿ ತಟ್ಟಿ ಕಾದ ತವಾದ ಮೇಲೆ ತುಪ್ಪ ಸವರಿ ಕಾಯಿಸಿಕೊಳ್ಳಿ. ಈಗ ರುಚಿಕರವಾದ ಹಲಸಿನ ಬೇಳೆ ಗುಡ್ಡಣ್ಣ ಸವಿಯಲು ಬಲು ರುಚಿ. ಅಡುಗೆ ಅಂತೂ ರೆಡಿ ಆಗಿದೆ. ಎರಡು ಕೂಡ ಹಲಸಿನ ಹಣ್ಣಿನ ಡಿಶ್ಗಳಲ್ಲ. ಓಕೆ, ಫಸ್ಟಿಗೆ ಯಾವ್ದು ನೋಡುವ? ಎಲೆ ಹೋಳಿಗೆ ನೋಡುವ. ಎಲೆ ಹೋಳಿಗೆ ನೋಡಿ. ಓಕೆ, ಎಲೆ ಹೋಳಿಗೆ ಅಂತೂ ಸಾಕಾಗಿ ಉಂಟು. ಅದಕ್ಕೆ ತುಪ್ಪ ಹಾಕಿ ತಿಂದ್ರೆ ಇನ್ನೂ ರುಚಿಯಾಗಿರುತ್ತೆ. ಎಲೆ ಹೋಳಿಗೆಗೆ? ಹೌದು. ಹಾಗಾದ್ರೆ ನೀವು ತುಪ್ಪ ಕೂಡ ಇಲ್ಲ ಮುಳುಗಿಸಿ ತಿನ್ನಿ, ಚೆನ್ನಾಗಿರುತ್ತೆ. ಇದೊಂದು ಸಾಕಾಗುಂಟು. ಎಷ್ಟು ನಾವು ಏನು ಹೋಳಿಗೆ ತಿಂತೇವೆ, ಈ ಥರ ಹಲಸಿನ ಹಣ್ಣಿನ ಹೋಳಿಗೆಯಲ್ಲಿ ಸ್ಪೆಷಲ್ ಆಗಿ ಉಂಟು. ತಗೊಳ್ಳಿ, ನೀವು ಕೂಡ ಟೇಸ್ಟ್ ಮಾಡಿ. ಇಲ್ಲ, ನಿಮಗೆ ಹೇಗೆ ಅನಿಸ್ತು ನೋಡಿ, ನಾವು ಮಾಡ್ತಾ ಇರ್ತೀವಿ ಯಾವಾಗ್ಲೂ. ಹೌದು, ಚೆನ್ನಾಗಿ ಬಂದಿದೆ. ಏನು ಸ್ವೀಟ್ ಎಲ್ಲ ಏನು ಅದು ಕೂಡ ಸ್ವೀಟ್ ಆಗಿದೆ. ನಾನು ಅಂದ್ಕೊಂಡೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿರ್ಬೋದು ಅಂತ, ಬಟ್ ಸ್ವೀಟ್ ಅಂತೂ ಪಕ್ಕ ಮ್ಯಾಚಿಂಗ್ ಆಗಿದೆಲ್ಲ. ಈಗ ಇನ್ನೊಂದು ಏನು ಹಲಸಿನ ಬೀಜದ್ದು ಬೇಳೆ ಬುಡ್ಡಣ್ಣ, ನಮ್ಮ ಹೆಸರಿನಲ್ಲೇ ಕರೆದ್ಬಿಡಿ. ಬೇಳೆ ಬುಡ್ಡಣ್ಣಲ್ಲ, ಅದಕ್ಕೂ ತುಪ್ಪ ಹಚ್ಕೊ ತಿನ್ಕೋಬೇಕು. ಓಕೆ, ಈ ಥರ ತುಪ್ಪ ಹಾಕಿ. ಇದು ಕೂಡ ಸಾಗುಂಟು. ಇದು ಗಟ್ಟಿಯಾದಾಗ ಸ್ವಲ್ಪ ಗಟ್ಟಿ ಆಗ್ತದೆ ಹೇಗೆ? ಅದೇ ಅನ್ನಲ್ಲ, ಒಂದೊಂದು ಹಲಸಿನ ಬೀಜದ ಮೇಲೆ ಇರುತ್ತೆ. ಹೌದಲ್ಲ, ಕೆಲವೊಂದು ಹಲಸಿನ ಬೀಜ ಗಟ್ಟಿ ಇರುತ್ತೆ, ಇಲ್ಲಾಂದ್ರೆ ಹೀಗೆ ಇರುತ್ತೆ. ಇದನ್ನ ಹಾಗೆ 2 ದಿವಸ ಇಟ್ಕೊಂಡು ತಿನ್ಬಹುದು. ಹೌದು, ಗಮ್ಮತ್ತುಂಟು. ಒಂಥರ ಏನು ಬಾಯಿಗೆ ಹಾಕಿದಾಗ ಬೆಣ್ಣೆ ಥರ ಕರೆಕ್ಟ್ ಉಂಟು. ತಗೊಳ್ಳಿ ನೀವು ಕೂಡ. ಈ ಥರ ನಾವು ಹಲಸಿನ ಬೀಜ ಹಾಕಿದೆ ಅಂತ ಗೊತ್ತಾಗಲ್ಲ, ಟೇಸ್ಟಿಯಾಗಿ ಬಂದಿದೆ. ಮತ್ತೆ ತುಪ್ಪದಲ್ಲಿ ಬೇಯಿಸಿದಾಗ ತುಪ್ಪದ ಘಮನೂ ಬಂದಿರುತ್ತೆ, ಬೀಜದ್ದು ಅಂತಲೇ ಗೊತ್ತಾಗಲ್ಲ. ಹೌದು, ಟೇಸ್ಟ್ ಆಗಿತ್ತು ಮ್ಯಾಮ್. 2 ಡಿಶ್ ಕೂಡ ಸ್ಪೆಷಲ್ ಆಗಿ ಇನೋವೇಟಿವ್ ಆಗಿತ್ತು. ಹಾಗಾಗಿ ನಮ್ಮ ಸೌರಶಿ ಅಡುಗೆ ಒಂದು 2 ಡಿಶ್ ಹೇಳ್ಕೊಟ್ಟಿದ್ರ. ಹೇಗೆ ಅನ್ನಿಸ್ತು ನಿಮಗೆ? ತುಂಬಾ ಖುಷಿ ಆಯ್ತು. ನಾನು ಮೊದಲೇ ಹೇಳಿದಾಗೆ 14 ವರ್ಷದ ನಂತರ ವನವಾಸ ಮುಗಿಸ್ಕೊ ಬಂದಿದ್ದಲ್ಲ, ಖುಷಿಯಾಗಿ ಬಂದಿದ್ದೀನಿ ನಾನು. ಓಕೆ, ವನವಾಸ ಮುಗಿಸಿದಾಗೆ ಆಗುತ್ತಲ್ಲ. ಓಕೆ, ಸಾಕಾಗಿತ್ತು. ನಿಮ್ಮ ಅಡುಗೆ ಕೂಡ ಹಾಗೆ ಸ್ಪೆಷಲ್ ಆಗಿ ಟೇಸ್ಟ್ ಆಗಿತ್ತು ಮ್ಯಾಮ್. ಹಾಗಾಗಿ ನಮ್ಮ ಈ ಸೌರಶಿ ಅಡುಗೆ ಮನೆಗೆ ಒಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಮೇಡಮ್ ಜಾನ್ಸಿ ಭಟ್ ಅವರು ಹಲಸಿನ ಹಣ್ಣಿನ 2 ಡಿಶ್, ಒಂದು ಬೇಳೆ ಬುಡ್ಡಣ್ಣ ಮತ್ತು ಇನ್ನೊಂದು ಎಲೆ ಹೋಳಿಗೆ, 2 ಕೂಡ ಸಾಕಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವಂತೂ ಮನೆಯಲ್ಲಿ ಮಾಡಲೇಬೇಕು, ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.